ಮೊಳಕಾಲ್ಮೂರು ಬಳಿ ಎಮ್ಮೆಯೊಂದು ಬಾವಿಯ ಸಮೀಪದಲ್ಲಿ ಹುಲ್ಲು ಮೇಯುತ್ತಿರುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಾವಿಗೆ ಬಿದ್ದು ಸಾವು ನೋವಿನ ನಡುವೆ ಹೋರಾಟ ನಡೆಸಿದ ಘಟನೆ ಗುಡ್ಡದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಲಕ್ಷ್ಮಣ್ ಎಂಬುವರಿಗೆ ಸೇರಿದ ಎಮ್ಮೆಯು 30 ಅಡಿ ಆಳದ ಬಾವಿಗೆ ಬಿದ್ದಾಗ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ವಿಷಯವನ್ನ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಓಸ್ ಮತ್ತು ಹಗ್ಗದ ಸಹಾಯದಿಂದ ಎಮ್ಮೆಯನ್ನ ಮೇಲಕ್ಕೆತ್ತುವಲ್ಲಿ ಗಂಟೆಗೂ ಹೆಚ್ಚು ಕಾಲ ಹರಸಾಹಸ ಪಟ್ಟರು. ಸಹಾಯಕ ಠಾಣಾ ಅಗ್ನಿಶಾಮಕ ದಳದ ಅಧಿಕಾರಿ ರಮೇಶ್ ಕಿವಟೆ, ಪ್ರಮುಖ ಅಗ್ನಿಶಾಮಕ ದಳದ ಶಂಕರ್ ಮುಡ್ಸಿ, ಚಾಲಕರಾದ ಆನಂದ್, ದೀಪಕ್, ಚಾಲಕ ತಂತ್ರಜ್ಞ ಅಗ್ನಿಶಾಮಕ ದಳದ ಬಾಬು, ರಾಜೇಂದ್ರ ಪ್ರಸಾದ್, ಮುನೀರ್, ಸನ್ನಿಧಿ ಸೇರಿದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತಂಡವು ಬಾವಿಯಲ್ಲಿ ಬಿದ್ದ ಎಮ್ಮೆಯನ್ನ ಮೇಲಕ್ಕೆತ್ತುವಲ್ಲಿ ಶ್ರಮಪಟ್ಟು ಕೊನೆಗೂ ಮೆಟ್ಟಿಲುಗಳೇ ಇಲ್ಲದ ಬಾವಿಯಿಂದ ಎಮ್ಮೆಯನ್ನ ಮೇಲಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲ ಅವ್ರು ಬಿಟ್ರೆ ಒದ್ದಾಡ್ತ ಸರ್ ಅದು ಅಲ್ಲ ತೀರ ಒದ್ದಾಡಿದ್ಮೇಲೆ ಮತ್ತೆ ಕೇಳ್ದ ಅದೇನಾಗಲ್ಲ ಸುಮ್ಮನೆ. ಇವಾಗ ಯಾರು ಕೇಳ್ರ ಇರ್ಲಿ ಬಿಡ, ಅದೇನು ಆಗೋದಿಲ್ಲ, ಅದಕ್ಕೇನು ಆಗಲ್ಲ ಬಿಡು. ಬಿಡು ಬಿಟ್ಬಿಡ್ರಿ ಸರ್, ನೀವು ಬಿಟ್ಬಿಡ್ರಿ, ಹಗ್ಗ ಬಿಟ್ಬಿಡ್ರಿ, ನೀವು ಬಿಟ್ಬಿಡ್ರಿ, ಹಗ್ಗ ಬಿಟ್ಬಿಡ್ರಿ, ಬಿಡ್ರಿ ಬಿಡ್ರಿ.